ಪಡುಬಿದ್ರಿ ಕಡಲ ತಡಿಯಲ್ಲಿ ಕಡಲ್ಕೊರೆತ ತೀವ್ರಗೊಂಡಿದ್ದು ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ 1.5 ಕೋಟಿ ರೂಪಾಯಿ ವೆಚ್ಚದ ಬೀಚ್ ಅಭಿವೃದ್ಧಿ ಕಾಮಗಾರಿ ಸಮುದ್ರ ಪಾಲಾಗುವ ಭೀತಿ ಎದುರಾಗಿದೆ. ಇದೇ ರೀತಿ ಸಮುದ್ರ ಕೊರೆತ ಮುಂದುವರೆದಲ್ಲಿ ಬೀಚ್ ಅಭಿವೃದ್ಧಿಗೆ ಮಾಡಿದ ರಂಗವೇದಿಕೆ, ಅಳವಡಿಸಿದ ಇಂಟರ್ಲಾಕ್ ಟೈಲ್ಸ್ಗಳು, ಎಲೆಕ್ಟ್ರಿಕ್ ಪೋಲ್ಗಳು, ಅತ್ಯುತ್ತಮ ಶೌಚಾಲಯಗಳು, ವಾಚಿಂಗ್ ಟವರ್, ವಿಶ್ರಾಂತಿ ಕೊಠಡಿ, ಹಟ್ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳು ಸಮುದ್ರ ಪಾಲಾಗಲು ವಿಳಂಬವಿಲ್ಲ. ಸ್ಥಳೀಯ ಒಬ್ಬರ ಕರೆ ಮೇರೆಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮುತುವರ್ಜಿಯಿಂದ ಪಾಂಗಾಳದ ಗುತ್ತಿಗೆದಾರರೊಬ್ಬರು ಸಮುದ್ರದ ತಡೆಗೋಡೆಯ ಕೆಲಸ ಮಾಡುತ್ತಿದ್ದಾರೆ. ಪಡುಬಿದ್ರಿ ಕಾಡಿಪಟ್ನ ಮೊಗವೀರ ಮಹಾಸಭಾ ಅಧ್ಯಕ್ಷ ಅಶೋಕ್ ಈ ಬಗ್ಗೆ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲೆಯಲ್ಲಿ ಅತಿ ಸುಂದರವಾದ ಈ ಪಡುಬಿದ್ರಿ ಬೀಚ್ ಉಳಿವಿಗಾಗಿ ಸರ್ಕಾರ ಪ್ರಯತ್ನ ಮಾಡಬೇಕು. ಮಾಜಿ ಮುಖ್ಯಮಂತ್ರಿ ಇಲ್ಲಿಗೆ ಭೇಟಿ ನೀಡಿದ್ದರು. ಬಹಳಷ್ಟು ವರ್ಷಗಳ ಹಿಂದೆ ಈ ರೀತಿಯ ಕಡಲ್ಕೊರೆತ ಆಗಿರಬಹುದು. ತೌಕ್ತೆ ಚಂಡಮಾರುತದ ನಂತರದಲ್ಲಿ ಈ ರೀತಿಯಲ್ಲಿ ಕಡಲ್ಕೊರೆತ ಜಾಸ್ತಿಯಾಗಿದೆ ಎಂದರು. ತೌಕ್ತೆ ಚಂಡಮಾರುತ ಬಂದ ಮೇಲೆ ಇದೆಲ್ಲ ಕಡಲ್ಕೊರೆತ ಜಾಸ್ತಿ ಆಗಿಲ್ಲ, ಎಲ್ಲ ಸಮುದ್ರ ಪಾಲಾಗಿದೆ. ಆದುದರಿಂದ ಆ ಹೊತ್ತಿಗೆ ನಮ್ಮ ಮಾಜಿ ಮುಖ್ಯಮಂತ್ರಿಯವರು ಇಲ್ಲಿ ಹೋಮ್ ಮಿನಿಸ್ಟರ್ ಇರುವಾಗ ಬಂದಿದ್ದಾರೆ. ಕಂದಾಯ ಇಲಾಖೆ ಆರ್ ಅಶೋಕ್ ಅವರು ಬಂದಿದ್ದಾರೆ. ಎಲ್ಲರೂ ಸರಿಪಡಿಸಿಕೊಡ್ತೇವೆ, ಯಾರು ಕೂಡ ಬಂದಿಲ್ಲ. ಈ ವರ್ಷ ಕೂಡ ಹೋದ ವರ್ಷ ಕೂಡ ನಮ್ಮ ಮಾಜಿ ಶಾಸಕರಾದ ಲಾಲಾಜಿ ಮಂಡನ್ ಹತ್ರ ಇದನ್ನು ಸರಿಪಡಿಸಲಿಕ್ಕೆ ಹೇಳಿದ್ದೇವೆ. ಈಗ ನಮ್ಮ ಮಾಜಿ ಶಾಸಕರಾದ ವಿನಯ್ ಕುಮಾರ್ ಸೊರಕೆ ಅವರ ನೇತೃತ್ವದಲ್ಲಿ ಇದೊಂದು ಕಾಮಗಾರಿ ನಡೀತಾ ಇದೆ. ಒಳ್ಳೆ ರೀತಿಯಲ್ಲಿ ಅವರ ತಂಡ ಅವರು ಕಾಂಟ್ರಾಕ್ಟರ್ ಬಂದು ನನ್ನ ಫೋನಿಗೆ ಒಂದು ಫೋನ್ಗೆ ವಿಲೆ ಕೊಟ್ಟು ಇಲ್ಲಿ ಕೆಲಸ ನಡೀತಾ ಇದೆ. ಇದೊಂದು ಅಟ್ಟು ಉಂಟು, ಒಂದು ಟವರ್ ಉಂಟು. ಈ ಲೈಫ್ ಗಾರ್ಡ್ನವರಿಗೆ ಒಂದು ನಿಂತು ಅನೌನ್ಸ್ ಮಾಡಲಿಕ್ಕೆ ಒಂದು ಟವರ್ ಮಾಡಿದ್ರು. ಅದನ್ನು ಉಳಿಸಲಿಕ್ಕೋಸ್ಕರ ಇಲ್ಲಿ ಕಾಮಗಾರಿ ನಡೀತಾ ಇದೆ.